ರೈತರನ್ನು ಗುರುತಿಸುವುದೇ ಬಲು ಅಪರೂಪ. ಇಂತಹ ಕಾರ್ಯವನ್ನು ಮಾಡುತ್ತಿರುವ ಕೋಟದ ಪಂಚವರ್ಣ ಯುವಕ ಮಂಡಲದ ಕೆಲಸ ಶ್ಲಾಘನೀಯ ಎಂದು ಉದ್ಯಮಿ ಕೆ ಉಮೇಶ್ ಪ್ರಭು ಹೇಳಿದ್ದಾರೆ. ಪಂಚವರ್ಣ ಯುವಕ ಮಂಡಲ ಕೋಟ ಇದರ ಆಶ್ರಯದಲ್ಲಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ರೈತರೆಡೆಗೆ ನಮ್ಮ ನಡಿಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರೈತನ ಕಷ್ಟ ಇನ್ನಾವುದೇ ರಂಗದಲ್ಲಿರುವವರಿಗೆ ತಿಳಿಯೋದಿಲ್ಲ. ಮಳೆ ಬಿಸಿಲೆನ್ನದೆ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದರ ಜೊತೆಗೆ ದೇಶದ ಜನತೆಯ ಹೊಟ್ಟೆ ತುಂಬಿಸಲು ಅವಿರತವಾಗಿ ಶ್ರಮಿಸುವ ರೈತ ಯಾವತ್ತೂ ಒಬ್ಬ ಯೋಧನಿದ್ದಂತೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾಲಿಗ್ರಾಮದ ಚಿತ್ರಪಾಡಿ ಸಂಜೀವ ಪೂಜಾರಿ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭ ಪಂಚವರ್ಣ ಯುವಕ ಮಂಡಲದ ಸ್ಥಾಪಕಾಧ್ಯಕ್ಷ ಸುರೇಶ್ ಗಾಣಿಕ ಶೇವದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗುರುತಿಸಿದ್ದೇವೆ, ಅವರನ್ನ ಗೌರವಿಸ್ತಾ ಇದ್ದೇವೆ. ಇರಬಹುದು, ಯಾವುದೇ ಸಮಸ್ಯೆ ಇರಬಹುದು, ಅವರು ಸ್ಪಂದಿಸುವಂತ ರೈತ ಧ್ವನಿ ಸಂಘಟನೆ ಅಧ್ಯಕ್ಷರು. ಪಾಂಚಜನ್ಯ ಫುಡ್ ಪ್ರಾಡಕ್ಟ್ ಅವರು ಕೆಲವೊಂದು ಇವರೆಲ್ಲರೂ ಕೂಡ ನಮ್ಮೊಂದಿಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಹಕರಿಸ್ತಾ ಇದ್ರು. ಅದು ಕೂಡ ಈ ರೈತರ ಹಾಗೂ ರಾಷ್ಟ್ರೀಯ ಕುಮಾರ್ ಸಮೇತ ಇವರನ್ನ ಆತ್ಮೀಯವಾಗಿ ಸನ್ಮಾನಿಸುತ್ತಿದ್ದೇವೆ. ಪಂಚವರ್ಣ ಯುವಕ ಮಾತಿಗೆ ಅರ್ಥವಿಲ್ಲ ಪ್ರಶ್ನೆ ಇಲ್ಲ. ಕೇಳಿ, ಎಲ್ಲೂ ಕಂಡ್ರು ಕೃಷಿ, ಸುತ್ತಮುತ್ತ ಕೃಷಿ. ನಾ ಕಂಡೆ ಹೋದಾನೆ ಸ್ವಲ್ಪ ಕಣ ಕಂಡಿವಿ. ಆ ಕಣ್ಣ ಉದ್ದಿನ ಕೊಂಡಿ ಮನೆ ಎದುರು ಹಟ್ಟೆ ಮನೆಗೆ ತಾಂಕ್ ನಿಜವಾಗಿ ಆಗಲಿಕ್ಕೆಲ್ಲ ಹಾಗೆ ಮಾಡಿ. ಈಗೆಲ್ಲ ಮಕ್ಕಳು ಬಂತಾರೆ ತಮಾಷೆ ನಮ್ಮಲ್ಲ ನಮ್ಮಲ್ಲ ಮಗುವಾಯಿತು ಬೆಂಗಳೂರಲ್ಲಿ ಲಾಕ್ಡೌನಿಗೆ. ರೈತರನ್ನ ಗುರುತಿಸುವಂಥದ್ದು ಬಲು ಅಪರೂಪ. ಅದರಲ್ಲಿ ನಾವು ಈ ರೈತರೆಡೆಗೆ ನಮ್ಮ ನೆಡಿಗೆ ಎಂಬ ಸರಣಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಾಧಕ ರೈತರನ್ನ, ಅದು ಹಿರಿಯರಿರ್ಬೋದು, ಯುವಕರಿರ್ಬೋದು, ಆ ಸಾಧಕರ ರೈತರ ಮನೆಗೆ ತೆರಳಿ ಗುರುತಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಉದ್ದೇಶದಿಂದ ಇವತ್ತು ಈ ಚಿತ್ರಪಾಡಿ ಪರಿಸರಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಸಂಜೀವ ಪೂಜಾರಿ ಅವರನ್ನು ಕಳೆದ 2 ತಿಂಗಳ ಹಿಂದೆ ನಮ್ಮ ವನಿತಾ ಉಪಾಧ್ಯಾಯರು ಹಾಗೆ ನಮ್ಮ ಸುರೇಶ್ ಗಾಣಿಗರು ಉದಯರು